ಶ್ರೀ ಕೃಷ್ಣ ಬಾಬಾ ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ ಶ್ರೀ ಗುರುವಾಯೂರಪ್ಪ ಶ್ರೀ ಕೃಷ್ಣ ಬಾಬಾ ಮುದ್ದಾಗಿ ಕೊಳಲೂದಿ ಬಾಬಾ ಕೃಷ್ಣ ಬಣ್ಣ ಬಣ್ಣದಲ್ಲಿ ಮುಡಿದು ಬಾಬಾ ಕೃಷ್ಣ ನಟನವಾಡಿ ಬಾಬಾ ಕೃಷ್ಣ ಆನಂದವ ನೀಡಲೆಂದು ಬಾಬಾ ಕೃಷ್ಣ ಬೆಳದಿಂಗಳ ನಗೆ ಮೊಗದಿ ಬಾಬಾ ಕೃಷ್ಣ ಮಳೆ ಮೇಘದ ಲಲಿತ ಮೂರ್ತಿ ಬಾಬಾ ಕೃಷ್ಣ 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 ತಿಲಕರಾಜ್ ಶೆಟ್ಟಿ ತಾರಿಪಡ್ಪು, ಅದೇ ರೀತಿ ರಂಜನ್ ಶೆಟ್ಟಿ ತಾರಿಪಡ್ಪು, ಮಾಲಕರು ಕುಡ್ಲಾ ಚಿಟ್ಸ್ ಫಂಡ್ ಮಾಡಿದ್ರು. ಅದೇ ರೀತಿ ಕನ್ನಡ ಚಲನಚಿತ್ರ ಇನ್ನು ಮುಂದೆ ಬರಲಿಕ್ಕಿದೆ. ಜೀವನ ಯಜ್ಞ ಇದರ ನಿರ್ಮಾಪಕರು ಕೂಡ ನಮ್ಮ ಮುಂದೆ ಈಗ ವೇದಿಕೆಯಲ್ಲಿದ್ದಾರೆ. ಎಲ್ಲ ಪುಟಾಣಿಗಳಿಗೆ ಒಂದ್ಸಲ ಜೋರಾಗಿ ಕೈ ಚಪ್ಪಲೊಂದಿಗೆ ಎಲ್ಲರೂ ಅಭಿನಂದಿಸಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಂದಾಗೆ ಈ ಪುಟಾಣಿಗಳು ನಮ್ಮ ಮುಂದೆ ಈ ಪುಟಾಣಿಗಳು ಇನ್ನಷ್ಟು ಜೀವನದಲ್ಲಿ ಇವರ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಎಲ್ಲರ ಹತ್ರ ನಾವು ಅನುವು ರಾಧಾಕೃಷ್ಣ ಮುದ್ದುಕೃಷ್ಣ ಸ್ಪರ್ಧೆಗೆ ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಗೊಲ್ಲ ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕುಗೊಲ್ಲ ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ ಹಲೋ, ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ
ಕೂಡ ಮನುಕುಲಕ್ಕೆ ಅರ್ಥಪೂರ್ಣವಾಗಿ ಮೂಡಿ ಬರಲಿಕ್ಕಿದೆ. ಆ ಎಲ್ಲ ಸಂದೇಶಗಳನ್ನು ಎಂಬ ಸಂದೇಶವನ್ನು ಇಟ್ಟುಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂರಕವಾಗಿ ನಡೆಯುವಂತಹ ಕಾರ್ಯಕ್ರಮ, ಶ್ರೀಕೃಷ್ಣ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ನಡೀತಾ ಇದೆ. ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯ ಲೀಲೆಗಳನ್ನು ನಮಗೆ ದ್ವಾಪರ ಯುಗಕ್ಕೆ ಕರೆದೊಯ್ಯುತ್ತಿರುವ ಪುಟಾಣಿಗಳು ಬೆಣ್ಣೆ ಕದ್ದು ತಿನ್ನುತ್ತಿದ್ದ ಅದೇ ರೀತಿ ಬಾಲ್ಯ ಲೀಲೆಗಳನ್ನು ನಮ್ಮ ಮುಂದೆ ಈ ಪುಟಾಣಿಗಳು ಪ್ರದರ್ಶಿಸುವ ಮೂಲಕ ಅಂದಿನ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ
ಒಂದು ನೆನಪನ್ನು ನಾವೀಗ ಇಲ್ಲಿ ಕಾಣಬಹುದು. ದ್ವಾಪರ ಯುಗದಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗದಂತ ನಮ್ಮ ಈ ಒಂದು ಜನ್ಮದಲ್ಲಿ ಅದನ್ನು ಕಾಣುವ ಮೂಲಕ ನಮ್ಮ ಜೀವನವನ್ನು ಈ ಪುಟಾಣಿಗಳ ಕೃಷ್ಣವೇಷದ ಮೂಲಕ ನಾವು ಕಾಣಬಹುದು. ಕ್ರಮ ಸಂಖ್ಯೆ 14 ಭೂಮಿಕಾ. ಎಲ್ಲ ಸ್ಪರ್ಧಾಳುಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಬಹುಮಾನ ಓಡಿ
ಗುರುವಾಯೂರ್ ಕೃಷ್ಣ ಮಳೆ ಮೋಡ ವರ್ಣ ಶ್ರೀನಾಯಕ ರಾಧಾ ಹೃದಯ ಗಾಯಕ ಶ್ರೀ ಗುರುವಾಯೂರ್ ಕೃಷ್ಣ ಕಾಣೋಣ ಕರಿಮೋಡ ವರ್ಣನ ಕಾಣೋಣ ಕಣ್ಣಿಗೆ ಕಣ್ಣಾದ ಕಾರುಣ್ಯ ರೂಪನ ಕಾಣೋಣ ಚಂದದ ಪಾದಗಳ ನಲಿವ ಹೂಗಳು ಆಗೋಣ ಎಂದವರ ಕ್ಷಣ ಕಂಡು ಮುಗಿಯೋಣ ಕೃಷ್ಣನ ಕಾಣೋಣ ಕರಿಮೋಡ ವರ್ಣ
ದಕ್ಷ ಬೀರಿಯವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ವಿ. ಮುದ್ದು ಕೃಷ್ಣ ವಿಭಾಗದ ಸ್ಪರ್ಧೆ ಮುಗಿದ ಬಳಿಕ ಪುಟಾಣಿ ಕೃಷ್ಣ ವೇಷ ಸಂಖ್ಯೆ 31 ದಕ್ಷ ಬೀರಿ. ಪುಣ್ಯಕ್ಷಣ ಪುಣ್ಯಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಕಂದ ಹಾಗೆ ನಡು ಬಾ.
ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಮುರಿಬಂಸಿ ಬದೆಯ ನಂದಲಾಲ ಕನ್ಹಯ್ಯ ಮುರಿಬಂಸಿ ಬದೆಯ ನಂದಲಾಲ ಕನ್ಹಯ್ಯ ಮುರಿಬಂಸಿ ಬದೆಯ ನಂದಲಾಲ ಕನ್ಹಯ್ಯ ಮುಗಿ ಮುಗಿ ऐसे नहीं छेड़ा सारे सुन सुन माँ से नहीं खेला सारे जाके यशोदा से कह दूंगी रे कान्हा सो जा सदा ओ कान्हा सो जा जरा लुक छुप के तकियों ना मूवी कान्हा सो जा सदा कान्हा सो जा जरा नैनों से ना छूना मूवी कान्हा सो जा सदा कान्हा सो जा जरा कान्हा सो जा सदा
अरे गोकुल की गलियों ने देखी, अरे कान्हा तेरी लीला न्यारी। अरे नन्हा कान्हा छोटा कान्हा दिखता है भोला बड़ा, पर चुटकियों में आसमां से चांद लेके उड़ा। अरे अपना कान्हा प्यार
ಯಶಸ್ಸನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ತಮಗಿದು ಅಭಿನಂದನೆಗಳು, ಅಭಿವಂದನೆಗಳು.
ಗೋಪಾಲಕೃಷ್ಣ ಗೋವಿನೊಂದಿಗೆ. ಧೇನುಕಾಸುರನ ಸಂಹಾರ. ಬಾಲಗೋಪಾಲನ ರಾಸಲೀಲೆ. ಗಿರಿಧಾರಿ ಶ್ರೀ ಗೋಪಾಲಕೃಷ್ಣ.
ಸಿಹಿಯಾದ ಹಣ್ಣು, ರುಚಿಯಾದ ಹಣ್ಣು. ತಗೊಳ್ಳಿ ಅಪ್ಪ, ಯಾರಾದ್ರೂ ತಗೊಳ್ಳಿ. ಅಯ್ಯೋ ಅಯ್ಯೋ ಬಿಸಿಲು, ಇವತ್ತು ತಗೊಳ್ಳೋರು ಯಾರು ಕಾಣ್ತಾ ಇಲ್ಲ. ಅಯ್ಯೋ, ಇವತ್ತು ಉಪವಾಸನೆ ಗತಿ. ಭಗವಂತ, ಇದೇ ನಿನ್ನ ಇಚ್ಛೆಯ? ತುಂಬಾ ಹಸಿವು, ತುಂಬಾ ಹಸಿವು. ಅಯ್ಯೋ, ನನ್ನ ಅಮ್ಮ ಅಂತ ಕರಿಬೇಡ. ನಾನೊಬ್ಬಳು ಚಂಡಾಲ ಜಾತಿಯವಳು. ನನ್ನನ್ನು ಮುಟ್ಟಬೇಡ. ಹೋಗು ಕಂದ, ಸ್ವಲ್ಪ ದೂರ ನಿಲ್ಲು. ಆ ಕಡೆ ಹೋಗು. ಅಯ್ಯೋ ಕಂದ, ಎಷ್ಟು ಒಳ್ಳೆ ಮಾತಾಡ್ತೀಯ ನೀನು. ನಿನ್ನಲ್ಲಿ ಏನೋ ಒಂದು ಕಳೆ ಇದೆ ಮಗ. ಕೊಡಪ್ಪ ಕೊಡಪ್ಪ, ನಿನ್ನನ್ನು ನೋಡಿಯೇ ನನ್ನ ಆಸೆಗಳೆಲ್ಲ ನೀಗಿ ಹೋಯಿತು. ಶ್ರೀಕೃಷ್ಣ ಕೊಟ್ಟ ಆ ಅಕ್ಕಿಕಾಳು ವಜ್ರ ವೈಡೂರ್ಯವಾಗಿ ಮಾರ್ಪಟ್ಟಿತು. ಸಮಾಜದಲ್ಲಿ ಎಲ್ಲರನ್ನು ಸಮಾನವಾಗಿ ಕಂಡರೆ ಧರ್ಮ ಸಂಪತ್ತು ವೃದ್ಧಿಯಾಗುವುದು ಎನ್ನುವುದಕ್ಕೆ ಇದೊಂದು ನಿದರ್ಶನ. ಈಗ ಕೆಲವೇ ತಂಡಗಳು ತಮ್ಮ ಕ್ರಮ ಸಂಖ್ಯೆಯನ್ನು ಪಡೆದುಕೊಂಡಿದ್ದಾರೆ.